ಅಪ್ಪ ಅಮ್ಮ ಮತ್ತು ಸಹೋದರಿಯನ್ನ ಹತ್ಯೆ ಮಾಡಿ ಮನೆ ಅಂಗಳದಲ್ಲಿ ಹೂತು ಹಾಕಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ. ಆರೋಪಿ ಅಕ್ಷಯ್ ಕುಟುಂಬ ಮೂಲತಃ ಬೆಂಗಳೂರಿನವರಾಗಿದ್ದು ಉದ್ಯೋಗ ಸಂಬಂಧಿತ ಕೆಲಸಕ್ಕಾಗಿ ಕೊಟ್ಟೂರು ಪಟ್ಟಣಕ್ಕೆ ಬಂದಿದ್ದರು. ಅಕ್ಷಯ್ ಮನೆಯಲ್ಲಿ ನಡೆದ ಜಗಳದಲ್ಲಿ ಸಿಟ್ಟುಗೊಂಡ ಪರಿಣಾಮ ತಂದೆ ತಾಯಿ ಮತ್ತು ತಂಗಿಯನ್ನ ಕೊಲೆ ಮಾಡಿ ಹೂತು ಹಾಕಿದ್ದಾನೆ. ಬಳಿಕ ಆತನೇ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಕುಟುಂಬ ಕಾಣೆಯಾಗಿದೆ ಎಂದು ಮಿಸ್ಸಿಂಗ್ ದೂರು ನೀಡಲು ಯತ್ನಿಸಿದ್ದ. ಆದರೆ ಆತನ ವರ್ತನೆಯಿಂದ ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ತಂಗಿಗೆ ಯುವಕನೊಬ್ಬನ ಜೊತೆ ಪ್ರೀತಿ ಆಗಿದ್ದು ತಂದೆ ತಾಯಿ ಆಕೆಯ ಪ್ರೀತಿಯನ್ನ ಬೆಂಬಲಿಸಿದರು. ಇದನ್ನು ಸಹಿಸದೆ ಅಕ್ಷಯ್ ಈ ಕೊಲೆ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ.